ಕುಂದಾಪುರ ತಾಲೂಕಿನ ಸೇನಾಪುರ ಗ್ರಾಮದ ಶ್ರೀ ಕ್ಷೇತ್ರ ಗುಡ್ಡಮಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಷಷ್ಠಿ ಮಹೋತ್ಸವವು ಸಂಭ್ರಮದಿಂದ ಜರುಗಿತು. ಕ್ಷೇತ್ರದ ಪ್ರಧಾನ ಅರ್ಚಕ ವಾಸುದೇವ ಒಳ್ಳಾರ ಮತ್ತು ಕ್ಷೇತ್ರದ ಅಧ್ಯಕ್ಷ ಅರುಣ್ ಕುಮಾರ್ ಶೆಟ್ಟಿ ಉಪಸ್ಥಿತಿಯಲ್ಲಿ ನವಕ ಪ್ರಧಾನ ಹೋಮ, ಹೃಕ್ ನಮಿತ ಕಳಶಾಭಿಷೇಕ ಹಾಗೂ ಇನ್ನಿತರ ಹೋಮ ಹವನಗಳು ನಡೆದವು. ವರ್ಷಂಪ್ರತಿಯಂತೆ ವಿಜೃಂಭಣೆಯಿಂದ ನಡೆಯುವ ಷಷ್ಠಿ ಮಹೋತ್ಸವವು ಮಹಾಮಾರಿ ಕೋವಿಡ್ ಕಾರಣದಿಂದಾಗಿ ಕೆಲವು ಪೂಜಾ ವಿಧಾನಗಳನ್ನು ಕೈಬಿಡಲಾಗಿದೆ. ದೇವರ ದರ್ಶನಕ್ಕೆ ಬರುವ ಭಕ್ತಾಭಿಮಾನಿಗಳಿಗೆ ಮಾಸ್ಕ್ ಕಡ್ಡಾಯ ಮಾಡಲಾಗಿದ್ದು, ಸಾಮಾಜಿಕ ಅಂತರಕ್ಕೆ ಒತ್ತು ಕೊಟ್ಟು ದೇವರ ದರ್ಶನಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಡಲಾಗಿದೆ. ಕ್ಷೇತ್ರದಲ್ಲಿ ಲಭ್ಯವಿರುವ ಸೇವೆಗಳಾದ ಬಾಳೆಕೊನೆ, ಪಂಚಕಜ್ಜಾಯ ಇನ್ನಿತರ ಹರಕೆಗಳನ್ನು ಅರ್ಪಿಸಿ ಭಕ್ತರು ಶ್ರೀದೇವರ ದರ್ಶನವನ್ನ ಪಡೆದು ಪುನೀತರಾದರು. ವರ್ಷಂಪ್ರತಿ ನಡೆಯುವಂಥ ಷಷ್ಠಿ ಉತ್ಸವ ಮತ್ತು ನಾಗಮಂಡಲೋತ್ಸವ ಈ ವರ್ಷ ಧಾರ್ಮಿಕ ಆಚರಣೆಗಳು ಭಾಳಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಆದರೆ ಈ ಒಂದು ಕೋವಿಡ್ ಕಾಲದಲ್ಲಿ ಸರ್ಕಾರದ ಕಾನೂನುಗನುಗುಣವಾಗಿ ಕೆಲವೊಂದು ಸೇವಾ ಕಾರ್ಯಗಳನ್ನು ಈ ಬಾರಿ ಸ್ಥಗಿತಗೊಳಿಸಲಾಗಿದೆ. ಸಾರ್ವಜನಿಕರ ಮತ್ತು ಇಲ್ಲಿಗೆ ಬರುವ ಭಕ್ತಾದಿಗಳ ಆರೋಗ್ಯ ದೃಷ್ಟಿಯಿಂದ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಈ ಕ್ರಮವನ್ನು ಕೈಗೊಂಡಿದ್ದೇವೆ. ಆದರೂ ಕೂಡ ವರ್ಷಂಪ್ರತಿ ನಡೆಯುವಂಥ ಧಾರ್ಮಿಕ ಆಚರಣೆಗಳು ಅದು ಈ ವರ್ಷ ಕೂಡ ನಡೀತಾ ಇದೆ. ಈ ವರ್ಷ ಕೆಲವೊಂದು ಅಡಚಣೆಗಳು ಸಾರ್ವಜನಿಕರಿಗೆ ಆಗಿರ್ಬೋದು. ಇದರ ಬಗ್ಗೆ ನಾವು ಕ್ಷಮೆಯನ್ನು ಯಾಚಿಸ್ತಾ ಮುಂದಿನ ವರ್ಷಗಳಲ್ಲಿ ಮತ್ತೊಮ್ಮೆ ವಿಜೃಂಭಣೆಯ ಗುಡ್ಡಮಾಡಿ ಷಷ್ಠಿಯನ್ನು ನಾವು ನೋಡುವಂತಾಗ್ತದೆ ಅನ್ನೋ ಒಂದು ಮಾತಿನೊಂದಿಗೆ ನಿಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೇವೆ. ಕೆಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಈಗ ಭಕ್ತರ ಸಹಕಾರ ಭಕ್ತರಿಗೆ ಅದು ಅರ್ಥ ಆಗ್ತಾ ಇದೆ. ಖಂಡಿತವಾಗಿಯೂ ಕೆಲವೊಂದು ವರ್ಷಗಳಿಂದ ದೇವಸ್ಥಾನವನ್ನು ನಂಬಿಕೊಂಡು ಬಂದಂಥ ಭಕ್ತಾದಿಗಳಿಗೆ ಆರಂಭದಲ್ಲಿ ಸ್ವಲ್ಪ ನಿರುತ್ಸಾಹ ಆಗಿರ್ಬೋದು, ಸ್ವಲ್ಪ ಬೇಸರ ಆಗಿರ್ಬೋದು.